ರಾಷ್ಟ್ರೀಯ ನೃತ್ಯ ದಿನದ ಶುಭಾಶಯಗಳು. ಇಂದು ಕರ್ನಾಟಕ ರಾಜ್ಯೋತ್ಸವ ಮತ್ತು ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾತಿಲಕ ನಾಟ್ಯಾಚಾರ್ಯ ಗುರು ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರ 90ನೇ ವರ್ಷಾಚರಣೆಯ ಪ್ರಯುಕ್ತ ನಾಟ್ಯ ಮೋಹನ ನವತ್ಯೋತ್ಸವ ನೃತ್ಯಶ್ರೀ ಸರಣಿ ಮಾಲಿಕೆ 16ರಲ್ಲಿ ನೃತ್ಯ ಪ್ರಸ್ತುತಿಯನ್ನು ನೀಡಲಿರುವರು ವಿದ್ವಾನ್ ಪ್ರಮೋದ್ ಉಳ್ಳಾಲ್, ನಿರ್ದೇಶಕರು ನೃತ್ಯ ಸೌರಭ ನಾಟ್ಯಾಲಯ, ಉಳ್ಳಾಲ, ಮಂಗಳೂರು. ಭರತ ಮುನಿಗಳು ತಮ್ಮ ನಾಟ್ಯದಲ್ಲಿ ಭಾವ, ರಾಗ, ತಾಳಗಳ ಒಂದು ಭಾಗವನ್ನೇ ಸೃಷ್ಟಿಸಿದ್ದಾರೆ. ಅದು ನಮ್ಮ ಮೈಮನಗಳನ್ನು ಹದವಾಗಿಸಿ ನಮ್ಮನ್ನು ಧನ್ಯರನ್ನಾಗಿ ಮಾಡುತ್ತಾ ಅಂತರಂಗದ ಆನಂದವನ್ನು ನಾಟ್ಯದ ಮೂಲಕ ಹೊರತಂದು ಅದನ್ನು ಆಸ್ವಾದಿಸುವವರನ್ನು ಅಂತರಂಗಕ್ಕೆ ಒಯ್ಯುವಂತಹ ಜಾಣ್ಮೆ ನಮ್ಮ ನಾಟ್ಯಕಲೆಗಿದೆ. ಕಲಾವಿದನಿಗೆ ಗೊತ್ತಿರುತ್ತದೆ ಕಲೆಯ ಮಹತ್ವ. ಅದೇ ರೀತಿ ಕಲೆಯನ್ನು ಆಸ್ವಾದಿಸುವವನಿಗೂ ಗೊತ್ತಿರುತ್ತದೆ ಅದರ ನಿಜವಾದ ಹಿರಿಮೆ. ಕಲೆಯು ನಮ್ಮ ಮನಸ್ಸಿನಲ್ಲಿರುವ ದುಗುಡವನ್ನು ದೂರ ಮಾಡುತ್ತದೆ, ನಮ್ಮಲ್ಲಿರುವ ಚಿಂತೆಯನ್ನು ನಿವಾರಿಸುತ್ತದೆ. ಮಾತ್ರವಲ್ಲದೆ ನಮ್ಮ ಶಾರೀರಿಕ ಸ್ಥಿತಿಯನ್ನು ಸುಸ್ಥಿತಿಯಲ್ಲಿರಿಸುವ ತಾಕತ್ತೂ ಇದೆ. ಮನಸ್ಸಿಗೆ ಮುದ ನೀಡುವ ಇಂತಹ ನೃತ್ಯ ಕಲೆಯನ್ನು ಸವಿಯಲು ಬಂದಿರುವ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಅವರನ್ನು ಸ್ವಾಗತಿಸುತ್ತಾ ಇಂದಿನ ಅತಿಥಿಗಳಾದ ಶ್ರೀಮತಿ ಶೋಭಾ ಕೇಶವ್ ಬೋಳಾರ್ ಅವರಿಗೆ ಹಾಗೂ ಬಂದಂತಹ ಎಲ್ಲ ನೃತ್ಯ ಕಲಾಭಿಮಾನಿಗಳಿಗೂ ನಾಟ್ಯ ನಿಕೇತನದ ನಿರ್ದೇಶಕಿಯಾಗಿರುವ ಕರ್ನಾಟಕ ಕಲಾಶ್ರೀ ಗುರು ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಹಾಗೂ ಇವರ ಶಿಷ್ಯ ವೃಂದದವರಿಂದ ಹೃತ್ಪೂರ್ವಕ ಸ್ವಾಗತ. ಮೊದಲಿಗೆ ದೇವತಾ ಸ್ತುತಿಯೊಂದಿಗೆ ದೀಪ ಪ್ರಜ್ವಲನೆ. ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಇವರು ದೀಪ ಪ್ರಜ್ವಲನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರೊಂದಿಗೆ ಬಂದಂತಹ ಅತಿಥಿ ಗಣ್ಯರು ಹಾಗೂ ನೃತ್ಯ ಗುರುಗಳಾದ ರಾಜಶ್ರೀ ಉಳ್ಳಾಲ್ ಇವರು ಸಹ ಸಾಥ್ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರು ಸಹ ಜೊತೆಗೂಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಒಳೆವನೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಒಳೆವನೆ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಗರ ಪ್ರೇಮ, ಮೂಷಿಕ ವಾಹನ ಮುನಿಗರ ಪ್ರೇಮ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಒಳೆವನೆ, ಗಜವದನ ಬೇಡುವೆ. ಗುರುಗಳ ಹಿರಿಯ ಶಿಷ್ಯರಾದ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರಿಂದ ನೃತ್ಯ ಪ್ರಸ್ತುತಿ. ಗುರುಭ್ಯೋ ನಮಃ. ಸತ್ಯನೇತ್ರಿ ಮಹಾದೇವಿ ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಯಿ ಜಗದ್ವಂದೆ ಧರ್ಮರೂಪೇ ನಮೋಸ್ತುತೆ. ನಟರಾಜ ಸ್ವರೂಪನಾದಂತಹ ತಾಯಿ ಉಳ್ಳಾರ್ತಿ ಧರ್ಮ ಸರ್ವಾಧಾರಕ್ಕೆ ತೋರಮಾಡುತ್ತಾ ನಾನು ಈ ನಾಟ್ಯ ನಿಕೇತನದಲ್ಲಿ ನೃತ್ಯ ಹೀಗೆ ಉಂಟು ಅಂತ ನಾನು ಕಲಿತದ್ದು ನಾನು ನನ್ನ ಗುರುಗಳ ಹತ್ರ. ನೃತ್ಯದ ಒಂದು ಇಡೀ ಆಕಾರವನ್ನ
ಅದರ ಅಡವು ಶಿಕ್ಷಣ ಏನು, ಅಭಿನಯ ಶಿಕ್ಷಣ ಏನು ಅಂತ ಹೇಳಿಕೊಟ್ಟವರು ನನ್ನ ಗುರುಗಳು. ಇಷ್ಟೇ ಸಮರ್ಥ ಕಲಾವಿದನ ಮುಂದೆ ಸಹ ನಿಲ್ಲುವಂತ ಒಂದು ಶಕ್ತಿಯನ್ನು ಕೊಟ್ಟಂಥದ್ದು ನನಗೆ ನನ್ನ ಗುರುಗಳು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ನಾನು ನಾಟ್ಯ ನಿಕೇತನದಲ್ಲಿ ಕಲ್ತು ಇವತ್ತು ಕಾರ್ಯಕ್ರಮ ಕೊಡ್ತೇನೆ ಅಂತ ಕನಸು ಮನಸ್ಸಲ್ಲೂ ಎನಿಸಿರಲಿಲ್ಲ. ನನಗೆ 2 ಕಡೆ ಭಯ ಆಗಿತ್ತು. ಒಂದು ಟೌನ್ ಹಾಲಲ್ಲಿ ಭಾವಸ್ಯ ಕಾರ್ಯಕ್ರಮದಲ್ಲಿ ನಮಗೆ ಶಬ್ದ ಕೊಟ್ಟಿದ್ರು. ಅದು ಶ್ರೀಕಾಂತ್ ಸರ್ ಹಾಡ್ಲಿಕ್ಕೆ ಒಂದನೇದು, ನಿಮ್ಮೇಳದಲ್ಲಿ ಮಾಡಿ ನನಗೆ ತುಂಬಾ ಕಡಿಮೆ ಅಭ್ಯಾಸ, ಸರ್ ಹತ್ರ ಮಾಡಿ ಅಭ್ಯಸಿದ್ದದ್ದು ನನಗೆ ಮಾಡೋದ್ರಲ್ಲಿ. ಒಂದು ಕಡೆಯಿಂದ ಗುರುಗಳು ಕೂತ್ಕೊಂಡಿದ್ದಾರೆ, ಒಂದು ಕಡೆಯಿಂದ ಶಬ್ದ ಕೊಟ್ಟಿದ್ದಾರೆ. ಅದು ಬಹಳ ಚಿಕ್ಕ, ಅದರ ಹೆಚ್ಚೇನು ತೋರಿಸುವಂಥದ್ದು ನಾನು ಏನಿಲ್ಲ, ಬಟ್ ಅದನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ನನ್ನ ಗುರುಗಳ, ಯಾಕೆಂದ್ರೆ ಗುರುಗಳ ಎದುರು ಅವರ ತಲೆಯನ್ನು ಕೂಡ ನಾವು ಶಿಷ್ಯ ಅಂದ್ರೆ ಇದೇ ಬೇಕಾದ ನಮ್ಮ ಕರ್ತವ್ಯ ಕೂಡ. ಯಾಕೆಂದ್ರೆ ಆ ನಟರಾಜನನ್ನು ಪ್ರಾರ್ಥನೆ ಮಾಡ್ತಾ ಅವರ ಮುಂದೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಅದು ನಾನು ಇವತ್ತು ನೆನಪಿಸಿಕೊಳ್ತೇನೆ ನನ್ನ ಗುರುಗಳನ್ನ. ಬಟ್ ನಾನಿವತ್ತು ಪುಷ್ಪಾಂಜಲಿಯೊಂದಿಗೆ ನಾನು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇನೆ. ರಾಗಮಾಲಿಕೆಯಲ್ಲಿದೆ. ಡಾಕ್ಟರ್ ವಸಂತ್ ಕಿರಣ್ ಇದರ ಸಂಗೀತ ಸಂಯೋಜನೆಯನ್ನು ಹಾಗೂ ಸಾಹಿತ್ಯವನ್ನು ಬರ್ತಿದ್ದಾರೆ. ತ್ರಿದೇವ ಪುಷ್ಪಾಂಜಲಿಯಿಂದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರನ್ನ ಸ್ತುತಿಸುವಂತಹ ಈ ಪುಷ್ಪಾಂಜಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮೋ ನಮಃ. ಇದನ್ನು ನಾನು ಅಶ್ವತ್ಥನಾರಾಯಣ ಮಹಾವೃಕ್ಷಕ್ಕೆ ನಾನು ಹೋಲಿಸಿದ್ದೇನೆ. ಪುಷ್ಪಾಂಜಲಿಯೊಂದಿಗೆ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ಇದನ್ನು ಆದಿತಾಳದಲ್ಲಿ ಸೆಟ್ ಮಾಡಲಾಗಿದೆ. ಬಹಳ ಭಯ ಉಂಟು ನನಗೆ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ. ಯಾಕೋ ನನಗೆ ಹೆಚ್ಚು ಯಾವುದು ಹೊಡಿತಿಲ್ಲ ತಲೆಯಲ್ಲಿ. ನನಗೆ ಗುರುಗಳಿಗೆ ಕೂತ್ಕೊಂಡಿರೋದು ನನಗೆ ಆ ಶಕ್ತಿ ನನಗಿಲ್ಲ. ನಟರಾಜನನ್ನು ಪ್ರಾರ್ಥನೆ ಮಾಡುತ್ತಾ ನಾನು ಪುಷ್ಪಾಂಜಲಿಯೊಂದಿಗೆ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ.
ನಂದಿವಾಹನ ನಂದಿವಾಹನ ಶಕ್ತಿ ಸಮೇತ ವೈನಾಶಕ ಸಂಹಾರಕ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ವಿಷ್ಣುದೇವಾಯ ಓಂ ನಮೋ ವಿಷ್ಣುದೇವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನನ್ನ ಮುಂದಿನ ಪ್ರಸ್ತುತಿ ದೇವರ ನಾಮ ಅಳುವುದೇ ತಗೋ ರಂಗ ಅಳುವುದೇ ತಗೋ. ಗುರುಗಳಾದಂತಹ ಚಂದ್ರಶೇಖರ ನಾಮಶೇಖರ್ ಬಂದಿದ್ದಾರೆ. ಇನ್ನೊಂದು ಹೆದರಿಗೆ ಎದುರು ಕಾಣುವ ಮಕ್ಕಳು. ಸರ್ ನಮಸ್ತೆ. ದಾಸ ಸಾಹಿತ್ಯ ಬಹಳ ಸುಂದರವಾದ ಹಾಗೂ ಅದ್ಭುತವಾದಂತಹ ಸಾಹಿತ್ಯ ಇದು. ನಾವೊಮ್ಮೆ ಜೀವನದಲ್ಲಿ ವಿಷಯಗಳನ್ನು ಅರ್ಥ ಮಾಡದೆ ಗೊಂದಲಕ್ಕೆ ಸಿಲುಕುವುದುಂಟು. ಇಲ್ಲಿ ಕೂಡ ಹಾಗೆ ವಸುದೇವನನ್ನು ತಗೊಳ್ತೇನೆ ನಾನು ತಂದೆಯಂತೆ. ಕೃಷ್ಣ ಯಾಕೆ ಆಡ್ತಿದ್ದಾನೆ ಅಂತ ಗೊಂದಲಕ್ಕೆ ಸಿಲುಕಿ ಏನೇನೋ ಕಲ್ಪನೆಗಳನ್ನು ಮಾಡಿ ಕೊನೆಗೆ ಶರಣು ವೇಲಾಪುರದ ದೊರೆ. ಯಾವಾಗ ನಾವು ಭಗವಂತನಿಗೆ ಎರಡು ಕೈಗಳನ್ನು ಶರಣಾಗಿದ್ದೇವೆ ಅಂತ ಹೇಳ್ತೇವೆ, ಆಗ ನಮ್ಮ ಗೊಂದಲಗಳು ಪರಿಹಾರ ಆಗ್ತದೆ ಎನ್ನುವ ಅರ್ಥದೊಂದಿಗೆ ಈ ದೇವರ ನಾಮ ರಾಗಮಾಲಿಕೆಯಲ್ಲಿದೆ. ಸೆಟ್ಟು ಆದಿತಾಳ ಅಳುವುದೇ ತಗೋ ರಂಗ ಅಳುವುದೇ ತಗೋ. ಕೊನೆಗೆ ಯಾಕೆ ಕೃಷ್ಣ ಆಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಬಹುಶಃ ನನ್ನ ಅಭಿನಯ ನಿಮಗೆ ರೀಚ್ ಆದರೆ ಖಂಡಿತವಾಗಿ ಅದು ಅರ್ಥ ಆಗುತ್ತೆ. ಅದು ಅರ್ಥ ಆಗಲಿ ಅಂತ ನನಗೆ ಆ ಶಕ್ತಿಯನ್ನು ಭಗವಂತ ಹಾಗೂ ಗುರುಗಳು ಕೊಡಲಿ ಅಂತ ಆಶೀರ್ವಾದ ಮಾಡುತ್ತಾ ನನ್ನ ಮುಂದಿನ ಪ್ರಸ್ತುತಿ ದೇವರ ನಾಮ.
ಪ್ರಸ್ತುತಿ ಹಾಗೂ ಮಂಗಳದೊಂದಿಗೆ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಸ್ವಲ್ಪ ಸ್ವಲ್ಪ ವಿಷಯವಾದಂಥ ವರ್ಣವನ್ನು ಮಾಡ್ತಾ ಇರಲಿ. ಒಂದು ದಿನ ಭಗವಂತ ಇದೇ ರೀತಿಯಲ್ಲಿ ವರ್ಣವನ್ನು ಮಾಡುವಂಥ ಅವಕಾಶವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದೇನೆ. ಶಿವಪಂಚಾಕ್ಷರಿಯನ್ನು ನಮಗೆ ಗುರುಗಳು ಮೊದಲು ಕಲಿಸಿದ್ರಲ್ಲಿ ಶಿವನ 5 ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಈ ಸ್ತುತಿ ಆದಿಶಂಕರಾಚಾರ್ಯರು ವಿರಚಿತ. ಇಲ್ಲಿ ಮಹಾದೇವ ಶಿವಶಂಭು ಹಾಗೂ ನನ್ನ ನೆನಪಟ್ಟಿಲ್ಲ, ಶಿವಪಂಚಾಕ್ಷರಿ, ಮಹಾದೇವ ಶಿವಶಂಭು ಮತ್ತು ಒಂದು ವರ್ಣವನ್ನು ನಾವು ಇಲ್ಲಿ ಮಾಡ್ತಿದ್ದೆವು. ಗುರುಗಳು ಮಾಡುವಂಥ ವರ್ಣ ಸರ್ ನಾಟಿ ಕುರಂಜಿ ವರ್ಣ. ಇದು ನಾನು ಶ್ರಾವಣ ಮತ್ತು ವಸಂತಿಗೆ ಮಾಡ್ತಿದ್ದೇವೆ. ಬಹುಶಃ ಭಯದಲ್ಲಿ ಎಲ್ಲೋ ಬ್ಯಾಂಕ್ ಆಗಿದೆ ಸರ್, ನಾವು ಸರ್ ಕ್ಷಮಿಸಬೇಕು.
ಎಂದು ಇದನ್ನು ನಾನು ಸರ್ ಹತ್ರ ಕಲ್ತಿದ್ದೇನೆ. ಅದನ್ನು ಸ್ವಲ್ಪ ನಾನು ನನ್ನ ಸ್ವಲ್ಪ ಸ್ವಂತಿಕೆಯನ್ನು ಹಾಕಿದ್ದೆ ಸರ್. ಇದು ಹಾಡಿಗೆ ತಕ್ಕಾಗಿ ನಾನು ಹಾಡಿದ್ದೆ. ಇದು ಹಾಡು ಸ್ವಲ್ಪ ಹಿಂದೂಸ್ತಾನಿ ಸಂಗೀತದ ಮೇಲೆ ಕರ್ನಾಟಕ ಸಂಗೀತ ಅದು ಸಹ ಅದರಿಂದ ಕಾರಣ ಸ್ವಲ್ಪ ಚೇಂಜಸ್ ಇದೆ. ಹೆಚ್ಚು ಮಾತನಾಡಬಾರ್ದು ಇಲ್ಲಿ ಗುರುಗಳಿರುವಾಗ. ಸೊ ನಾನು ಶಿವಪಂಚಾಕ್ಷರಿಯನ್ನು ಮಾಡ್ತಿದ್ದೇನೆ. त्रिलोचनाय भस्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय नित्याय शुद्धाय दिगंबराय तस्मै नकाराय नमः शिवाय मंदाकिनी चंदन चिताय नंदीश्वर प्रमदनाथ महेश्वराय मंदाकिनी सलिल चंदन चिताय नंदीश्वर प्रमदनाथ महेश्वराय मंदार मूर्त्या बहु पुष्पसुपूजिताय तस्मै नकाराय नमः शिवाय मंदार मूर्त्या बहु तस्मै नकाराय नमः शिवाय शिवाय गौरी वदनाब्जवृंद सूर्याय दक्षानाशनाय श्रीनीलकण्ठाय तस्मै नकाराय नमः शिवाय श्रीनीलकण्ठाय वृषध्वजाय तस्मै सीताराय नमः शिवाय मुनीन्द्र देवार्चित शेखराय वसिष्ठ कुम्भोधरोत्तमाय मुनीन्द्र देवार्चित शेखराय वैश्वानर लोचनाय तस्मै वकाराय चन्द्राकरवैश्वानर लोचनाय तस्मै वकाराय नमः शिवाय
यक्षस्वरूपाय जटाधराय पिनाकहस्ताय सनातनाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै विकाराय नमः शिवाय दिव्याय देवाय दिगंबराय नमः शिवाय पंचाक्षरमिदं पुण्यं यः पठेत् शिवसंनिधौ शिवलोकमाप्नोति शिवैः सह मोदते शिवैः सह ಅದರೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ ಸರ್. ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನು ನೀಡಿರುವ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಮುಂದಕ್ಕೆ ಸಭಾ ಕಾರ್ಯಕ್ರಮ. ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಇವರು, ಅತಿಥಿ ಗಣ್ಯರಾದ ಶೋಭಾ ಕೇಶವ್ ಬೋಳಾರ್, ಗುರುಗಳಾದ ರಾಜಶ್ರೀ ಉಳ್ಳಾಲ್ ಹಾಗೂ ಈ ದಿನ ನೃತ್ಯ ಪ್ರಸ್ತುತಿ ನೀಡಿರುವ ಗುರುಗಳ ಶಿಷ್ಯರಾದ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಡುತ್ತೇನೆ. ನಮ್ಮ ನಾಟ್ಯ ನಿಕೇತನದ ಪೋಷಕರು ಹಾಗೂ ಇಂದಿನ ಅತಿಥಿಗಳಾಗಿರುವ ಶ್ರೀಮತಿ ಶೋಭಾ ಕೇಶವ್ ಬೋಳಾರ್ ಇವರಿಂದ 2 ಮಾತುಗಳು. ಆದರೆ ಈ ನೃತ್ಯದ ಬಗ್ಗೆ ನಿಮಗೆ ತುಂಬ ಆಸಕ್ತಿ ಇದ್ದ ಕಾರಣ ಅದೆಲ್ಲಿದ್ರೂ ಸಹ ಬಂದು ನೋಡಿ ಅದರಿಂದ ನನ್ನ ಮನಸ್ಸು ತುಂಬ ಖುಷಿ ಆಗ್ತದೆ. ನನಗೆ ಈ ಭರತನಾಟ್ಯ ಎಂಬುದೊಂದು ದೈವಿ ಕಲೆ ಎಂಬುದನ್ನು ನಾನು ಮೊದಲಿಂದಲೂ ಸಹ ಅದನ್ನು ತಿಳ್ಕೊಂಡಿದ್ದೇನೆ. ಈಗಲೂ ಅದನ್ನೇ ನಾನು ಹೇಳಿದೆ, ಎಲ್ಲ ಮಕ್ಕಳಿಗೆ ಸಹ ನಾನು ಹೇಳಿದ್ದು. ನನಗೆ ಫಿಲ್ಮಿ ಡ್ಯಾನ್ಸು ಇದು ಅಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಭರತನಾಟ್ಯದಲ್ಲಿ ಮನಸ್ಸಿಗೆ ತುಂಬ ಎಲ್ಲ ವಿಷಯ, ಆರೋಗ್ಯದ ವಿಷಯದಲ್ಲಿ ಸಮೇತ ತುಂಬ ನೆನಪಾಗ್ತದೆ. ನನ್ನ ಮಗಳಿಂದ ನಾನು ಅದನ್ನು ತಿಳ್ಕೊಂಡಿದ್ದೀನಿ. ನನ್ನ ಮಗಳು ಗುರುಗಳ ಶಿಷ್ಯೆ.
ಅವಳಿಗೆ ಒಂದು ಕಾಲಲ್ಲಿ ಒಂದು ಎಕ್ಸ್ಟ್ರಾ ಬೋನ್ ಇದ್ದು ಪ್ರಾಬ್ಲಮ್ ಇತ್ತು. ಡಾಕ್ಟರ್ ಹೇಳಿದ್ರು ಡ್ಯಾನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ. ಹಾಗೆ ನಾನು ಇವರ ಹತ್ರ ಗುರುಗಳ ಹತ್ರ ಬಂದು ಕೇಳಿದಾಗ ಅವರು ಹೇಳಿದ್ರು ಅವಳು ಎಕ್ಸ್ಟ್ರಾ ಬೋನ್ ಉಂಟು ಹೇಳಿ ನೀವು ಅವಳ ಹತ್ರ ಎಲ್ಲಿಗೆ ಹೋಗಬೇಡಿ, ಅವಳನ್ನು ಕಳಿಸಿ ಕ್ಲಾಸಿಗೆ ನೋಡು ಏನಾಗ್ತದೆ ಅಂತೇಳಿ. ಅನಂತರ ಅವಳ ಕ್ಲಾಸಿಗೆ ಹಾಕಿದ ಮೇಲೆ ಅದರದ್ದು ಎಕ್ಸ್ಟ್ರಾ ಬೋನ್ ಇದ್ದ ಅವಳಿಗೆ ಇದೇ ಇಲ್ಲ, ಒಳ್ಳೆ ಇದರಲ್ಲಿ ಮಾಡ್ತಾ ಇದ್ಲು ಅವಳು. ಮತ್ತೆ ಎಕ್ಸಾಮ್ ಟೈಮಲ್ಲಿ ಸಮೇತ ಹಾಗೆ ಅವಳು ಹೇಳ್ತಾ ಇದ್ಲು ನನಗೆ, ಅಂದರೆ ಅಮ್ಮ ನನಗೆ ನೆನಪಿಲ್ಲದಿದ್ದ ಕೆಲವೆಲ್ಲ ಇದೆಲ್ಲ ನನಗೆ ಅವಳು ಪ್ರೋಗ್ರಾಮ್ ಎಲ್ಲದಕ್ಕೆ ತಪ್ಪಿಸದೆ ಹೋಗ್ತಾ ಇದ್ದು ಹೋಗಿ ಬಂದ ಅಂತ ಹೇಳ್ತಿದ್ದೆ. ನೆಕ್ಸ್ಟ್ ಎಕ್ಸಾಮ್ ಸಮೇತ ಅವಳು ಹೋಗಿ ಬರೀತಾ ಇದ್ದು. ಅದಕ್ಕೆ ನಾನು ಇದನ್ನು ಮಕ್ಕಳ ಹತ್ರ ಹೇಳೋದು ಅಂತ ಹೇಳಿದ್ರೆ, ಎಕ್ಸಾಮ್ ನಿಜ, ಎಕ್ಸಾಮ್ ನಮ್ಮದು ಲೈಫ್ ಇದು ಮುಂದಿನ ಇದಕ್ಕೆಲ್ಲ ಬೇಕೇ ಬೇಕು, ಆದರೆ ಇದನ್ನು ಸಮೇತ ಬಿಡಬೇಡಿ. ಇದೊಂದು ಭರತನಾಟ್ಯವನ್ನು ಸಮೇತ ನೀವು ಕಲಿತ್ರೆ ಒಂಥರ ನಿಮಗೆಲ್ಲ ಮೆಮೊರಿ ಪವರ್ ಅದೆಲ್ಲ ಜಾಸ್ತಿ ಆಗ್ತದೆ. ನನಗೆ ಚಿಕ್ಕವಳಿರುವಾಗಲೇ ನನಗೆ ಒಂದು ಡ್ಯಾನ್ಸ್ ಕಲಿಬೇಕು ತುಂಬ ಆಸೆ ಇತ್ತು. ನಾನೊಂದು ಹಳ್ಳಿಯಲ್ಲಿ ಬಿಟ್ಟಿರೋದವಳು, ಅಲ್ಲಿ ಅಂಥ ಸೌಕರ್ಯ ಇರಲಿಲ್ಲ. ಆದರೆ ಗುರುಗಳಲ್ಲಿ ಒಬ್ಬರ ಮನೆಗೆ ಬರ್ತಾ ಇದ್ರು, ಆಗ ನಾನು ದೂರದಿಂದಲೇ ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಆಗ ನನಗೊಂದು ಆಸೆ ಇತ್ತು, ನನಗೆ ಹೆಣ್ಣು ಮಗು ಆದರೆ ನಾನು ಇದು ಭರತನಾಟ್ಯ ಕಲಿಸ್ತೇನೆ ಹೇಳಿ. ಅದು ಏನೋ ಒಂದು ಕಾಕತಾಳೀಯವನ್ನ ಗೊತ್ತಿಲ್ಲ, ಗುರುಗಳು ಅವಳಿಗೆ ಗುರುವಾಗಿ ದೊರೆತರು. ಅಲ್ಲಿ ಹಾಕಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಅವಳು ಎಲ್ಲ ವಿಷಯದಲ್ಲಿ ಸಹ ಕಲಿಯೋ ವಿಷಯದಲ್ಲಿ ಸಹ ಅವಳು ಹಿಂದೆ ಬೀಳಲಿಲ್ಲ. ಡ್ಯಾನ್ಸರ್ ಸಮೇತ ಎಲ್ಲರಿಗೂ ಗೊತ್ತಿದ್ದಾಗ ಅವಳು ಹಿಂದೆ ಬಿದ್ದದ್ದು ನನಗೆ ಕಾಣುವುದಿಲ್ಲ. ಆದರೆ ಈಗ ಮದುವೆ ಆದ ಮೇಲೆ ಸಹ ಹಾಗೆ ಅವಳಿಗೆ ಸಪೋರ್ಟ್ ಮಾಡುವಂಥ ಮನೆಯೇ ಸಿಕ್ಕಿದೆ. ಆದರೆ ಸ್ವಲ್ಪ ಅವಳ ಕೆಲಸದ ಇದರಲ್ಲಿ ಸ್ವಲ್ಪ ಅವಳು ಹಿಂದೆ ಬಿದ್ದಿದ್ದಾಳೆ ಇದರಿಂದ. ಅದನ್ನು ಹೇಳಿದ್ದಾಳೆ, ನನಗೆ ಮಾತು ಕೊಟ್ಟಿದ್ದಾಳೆ ಅವಳು, ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಹೇಳಿಕೊಂಡು. ಈ ಪ್ರಮೋದ್ ಮಾಡುವಾಗ ನನಗೆ ಅವಳು ಮೊದಲಿದ್ದಲೇ ನೆನಪಾಯಿತು. ಅವರದೊಂದು 6 ಜನದ ಗ್ರೂಪ್ ಇತ್ತು ಇಲ್ಲಿ, ಪ್ರಮೋದ್, ಶ್ರಾವಣ್, ಯತೀಶ್ ಮತ್ತು ವಿನೋದ, ಕವಿತಾ, ನನ್ನ ಮಗಳು ಮೋನಿಷ, ಅವರು 6 ಜನ ತುಂಬ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡುವಾಗ ನನಗೆ ಮೊದಲಿಗೆ ನೆನಪಾಯಿತು. ಯಾಕಂದರೆ ಇದು ನಾಟನಿಕೇತನ ಹೇಳೋದುಂಟಲ್ಲ, ಒಂದು ಮರದ ತಾಯಿ ಬೇರೆ ಇದ್ದಾಗೆ. ಇದರಿಂದ ಎಲ್ಲ ಇದು ಬೇರೆ ಬೇರೆ ಕವಲ್ ಹೊಡೆದು ಬೇರೆ ಬೇರೆ ಗುರುಗಳು ಇಲ್ಲಿ ಇದ್ದಾರೆ. ಅವರದ್ದು ಸಹ ಎಲ್ಲ ಈ 11 ಶೈಲಿ ಡ್ಯಾನ್ಸ್ ನೋಡುವಾಗ ನನಗೆ ತುಂಬ ಖುಷಿ ಆಗ್ತಾ ಉಂಟು. ಮಕ್ಕಳೆಲ್ಲ ಸಹ ಎಲ್ಲ ವಿಷಯದಲ್ಲಿ ಸಮೇತ ಮುಂದೆ ಬರಬೇಕು ಹೇಳಿದ್ರೆ ನಿಜವಾಗ್ಲೂ ನಾನು ಹೇಳಿದರೆ ಬೇರೆ ಲಲಿತ ಕಲೆಗಳಲ್ಲಿ ಭರತನಾಟ್ಯ ಒಂದು ನೋಡೋದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಜಾಸ್ತಿ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಇವತ್ತು ಒಳ್ಳೆಯ ದಿನದಲ್ಲಿ ನನ್ನನ್ನು ಇಲ್ಲಿಗೆ ಒಂದು ಗೆಸ್ಟ್ ಆಗಿ ಕರೆದಿದ್ದಾರೆ. ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಳ್ತಾ ಇದ್ದೇನೆ ನಾನು. ಗುರುಗಳು ಇನ್ನೂ ಸಹ 100 ವರ್ಷ ಬದುಕಿ ಅವರ 100ನೇ ವರ್ಷದ ಜನ್ಮದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋರಾಗಿ ಅದು ಈ ಸಮಯದಿಂದ ನಮ್ಮನ್ನು ತುಂಬ ನೆನೆಸ್ತೇನೆ. ಯಾಕಂದರೆ ಅದೊಂದು ತಾಯಿ ಎಲ್ಲರಿಗೆ, ಮಕ್ಕಳಿಗೆ ಮಾತ್ರ ಅಲ್ಲ, ಇಲ್ಲಿ ಕಲಿಯುವ ಮಕ್ಕಳಿಗೆ ಮಾತ್ರ ಅಲ್ಲ, ಬಂದ ಹೆತ್ತವರಿಗೆ ಸಮೇತ ಎಲ್ಲರಿಗೂ ತಾಯಿ ಇರುತ್ತೆ ಅವರದ್ದು. ಅದನ್ನು ಯಾವ ಸ್ಮರಿಸ್ತಾ ನಾನು ಮಾತಾಡಿದ್ರೆ ತಪ್ಪಿದ್ರೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಇಲ್ಲಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಿಗೆ ಗುರುಗಳಿಂದ ಗೌರವಾರ್ಪಣೆ. ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರು ತಮ್ಮೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಗುರುಭ್ಯೋ ನಮಃ. ಬಹುಶಃ ನಾನು ಮಾತನಾಡೋದು ಬಹಳ ಕಡಿಮೆ, ನಾನು ಮಾತನಾಡ್ತೀನಿ ಗೊತ್ತಿರ್ತೇನೆ. ಆದರೆ ನನಗೆ ನಾನು ಇಲ್ಲಿ ಅಮ್ಮ ಇರುವಾಗ ನಾವೆಲ್ಲ ಹೇಗಿದ್ದೆವು ಈ ವಾತಾವರಣದಲ್ಲಿ ನಾನು ನೆನಪಿಸ್ತೇನೆ. ಹಾಗೂ ನಾನು ಅವರು ಹೇಳಿದಾಗೆ ಇಲ್ಲಿ ಶ್ರಾವಣ್, ನಾನು, ಯತೀಶ್, ಕವಿತಾ, ವಿನೋದ ಮತ್ತು ಮೋನಿಷಾ, ಇವರು 6 ಅಂಥ ಟೀಮ್ ನೋಡಿ ಈ ನಾಟ್ಯನಿಕೇತನಕ್ಕೆ ಮತ್ತೆ ಬರ್ತಿದ್ದ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಮುಂದಕ್ಕೆ ಆ ಟೀಮ್ ಬರಬೇಕು, ಸಂತೋಷ, ನಮ್ಮನ್ನು ಹೊಡೆಯುವಂಥ ಟೀಮ್ ಇಲ್ಲಿ ರೆಡಿ ಆಗಬೇಕು. ಅದು ನಾವು ಬೆಂಗಳೂರಲ್ಲೆಲ್ಲ ಮಾಡಿದ್ದೇವೆ. ಅದು ಎಂತೆಲ್ಲ ಐಟಮ್ ಮಾಡಿದೆ ಅದು ಅದ್ಭುತ. ಅದೊಂದು ಆ ಟೀಮ್ ನಮ್ದು 6 ಮಂದಿರು, ಅದು 3 ಮಂದಿ ಹುಡುಗರು ಮತ್ತು 3 ಮಂದಿ ಹುಡುಗರ ಕಾಂಬಿನೇಷನ್ ವೇದಿಕೆಯಲ್ಲಿ ಬಹಳ ಎಲ್ಲ ಹೇಳ್ತಿದ್ರು, ಅದ್ಭುತವಾಗಿ ಬರ್ತಾ ಇತ್ತು. ಬಹುಶಃ ನನಗೆ ನಾಟ್ಯದ ಜ್ಞಾನೋದಯ ಆದರೂ ನನಗೆ ನಾಟ್ಯನಿಕೇತನ ನಾನು ತುಂಬ ಕಡೆ ಕಲ್ತಿದ್ದೇನೆ. ಬಟ್ ಅದು ಏನು ಸರಿ ತಪ್ಪು ಯಾವುದು ಅಂತ ಗೊತ್ತಿಲ್ಲ. ಯಾಕಂದರೆ ನೃತ್ಯ ಕಲೆ ಮಕ್ಕಳಿಗೆ ನಾನು ಹೇಳ್ತೇನೆ, ನೀವು ಸರಿ ತಪ್ಪು ಏನು ಅಂತ ಮೊದಲು ಗೊತ್ತಾಗಬೇಕು. ನಿಮಗೆ ತಪ್ಪು ಯಾವಾಗ ನಿಮಗೆ ಮನವರಿಕೆ ಆಗ್ತದೋ ಆಗ ಸರಿ ತಪ್ಪುಗಳ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಾವು ಏನು ತಪ್ಪು ಮಾಡ್ತಿದ್ದೇವೆ, ನಾವು ಏನು ಸರಿ ಮಾಡ್ತೀವಿ, ಅದು ನಮಗೆ ನನ್ನ ಗುರುಗಳು ಹೇಳ್ತಿದ್ದಾರೆ. ಇದು ಯಾಕೆ ಅಂತ ನಾನೊಂದು ಹೇಳ್ತೇನೆ. ಭಾವಸ್ಯ ಅಂತ
ಅವ್ರು ಸರ್ನ ಸ್ಟೂಡೆಂಟ್ಸ್ ಸುಮಂಗಲ ರತ್ನಾಕರ್ ಒಮ್ಮೆ ಕಾರ್ಯಕ್ರಮ ಮಾಡಿದರು, ಅವರದ್ದೇ ಸಾಹಿತ್ಯ. ಹಾಗೆ ನನಗೆ ಶಬ್ದಂ ಕೊಟ್ಟಿದ್ರು ಮತ್ತು ವರ್ಣ ಪದಂ. ನಾನು ಹೇಳಿದೆ ನನಗೆ ಪದಂ ಕೊಡಿ ಅಕ್ಕ, ನಾನು ಪದಂ ಹೇಗೂ ಕಂಪೋಸ್ ಮಾಡಿದ್ದೇನೆ, ಬೇರೆ ಕೊಡಿಸೋದಿಲ್ಲ, ಶಬ್ದಂ ನಿಮಗೆ ಬಂದಿದೆ ಅಂತ. ಶಬ್ದಂ ಅದು ಸಣ್ಣ ಮಕ್ಕಳು ಮಾಡುವಂತಹ ಒಂದು ಆ ಸಣ್ಣದಲ್ಲಿರುವಂಥ ಇದಕ್ಕೆ ಏನಪ್ಪ ಹಾಗೆ ನಮಗೆ ಪ್ರಾಕ್ಟೀಸ್ ಇರುವಾಗ ವಿಜಯ್ ಇಂತೊಬ್ಬ ಚೆನ್ನೈನ ಬಹಳ ದೊಡ್ಡ ಕಲಾವಿದ ಬಂದಿದ್ರ. ಇವನ ಡಾನ್ಸ್ ನೋಡಿ ನನಗೆ ಲೋಕ ಇಲ್ಲ. ನಾನು ಆ ಮೂಲೆಯಲ್ಲಿ ಕೂತ್ಕೊಂಡಿದ್ದೇನೆ, ಎಂತ ಇವನ ಮುಂದೆ ನಾವು ಮಾಡೋದು, ಕಂಪೋಸ್ ಮಾಡಿ ಎಲ್ಲ ಆಗಿದೆ. ಶ್ರೀಕಾಂತ್ ಸರ್ದು ಸ್ವಲ್ಪ ಮಾಡಿದೆವು, ಮಾಡ್ತಾ ಹೋದೆವು, ಹಾಗೆಲ್ಲ ಆಯಿತು. ಅವನ ಹತ್ರ ನಾನು ಹೆಚ್ಚು ಮಾತನಾಡಲಿಲ್ಲ, ಯಾಕೆಂದರೆ ಅವನ ಪ್ರಾಕ್ಟೀಸಲ್ಲಿದ್ದ. ಅವನು ನನ್ನನ್ನು ನೋಡ್ತಿದ್ದ, ನಾನು ಅವನನ್ನು ನೋಡ್ತಿದ್ದೆ. ಮತ್ತು ನಾನು ಹೋಗಿ ಹೇಳಿದೆ, ಐ ಆಮ್ ನಾಟ್ ಶೋರ್ ಸೊ ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಐ ಕ್ಯಾನ್ ಕಂಫರ್ಟ್ ಇನ್ ಕನ್ನಡ. ನೋ ಪ್ರಾಬ್ಲಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅಂತ ಹೇಳಿದ. ಹಾಗೆ ಮಾತನಾಡಲಿಕ್ಕೆ ನಮ್ಮ ಮಾತುಗಳು ಸ್ಟಾರ್ಟ್ ಆಯಿತು. ಅವನ ಹೈ ಇಂಗ್ಲೀಷ್. ಹಾಗೆ ಮಾತನಾಡ್ತಾ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮ ಪ್ರದರ್ಶನಗೊಂಡು ಆಯಿತು. ಒಂದು ಕಡೆ ಎದುರು ಕೂತ್ಕೊಳಿಸಿದ್ದಾರೆ ಗುರುಗಳನ್ನು, ಎಲ್ಲರಿಗಿಂತ ಎದುರು. ಹಿಂದುಗಡೆ ಅಮ್ಮಕ್ಕಂತೂ ಸದ್ಯಕ್ಕೆ ಯಾರನ್ನು ಒಪ್ಪುವವರಂತಲ್ಲ, ಅವರ ಹತ್ರ ನೀವು ನೋಡಿಬೇಕಂತ. ಅಮ್ಮಕ್ಕ ಹೇಗೆ ಆಗಿದೆ ಪರವಾಗಿಲ್ಲ ಅಂತ ಹೇಳಿದ್ರು, ಚೆನ್ನಾಗಿಲ್ಲ ಆಗಲಿಲ್ಲ ಅಂತ ಹೇಳ್ತಾರೆ. ಆನಂತರ ಅವ್ರು ಹೇಳ್ತಾರೆ, ಅವರು ಚಂದ ಆಗ ಅವರೇ ಬಂದಿದ್ದಾರೆ ಅಂತ ಹೇಳ್ತಾರೆ, ಸೂಪರ್. ಹಾಗೆ ನಾವು ಕೇಳಬೇಕು ಅಂತಿಲ್ಲ. ಅದು ನಾನು ಈ ನಾಟ್ಯ ನಿಕೇತನದಲ್ಲಿ ಅವರ ಬಾಯಿಂದೊಮ್ಮೆ ಬರೆಸಬೇಕೆಂಬ ಆಸೆ, ಹಠ ನಿಮಗೆ ಬೇಕು ಮಕ್ಕಳೇ. ನಾವು ಮಹಾದೇವ ಶಿವಶಂಭು ಮಾಡುವಾಗ ಬಹುಶಃ ನನಗೆ ಸರ್ ಅದನ್ನು ಕಂಪೋಸ್ ಮಾಡಿದ್ರು, ಆ ರುದ್ರ ವೀಣೆ ಎಲ್ಲ ಮಾಡುವಂಥದ್ದೆಲ್ಲ ಅದನ್ನು ಅಮ್ಮಕ್ಕ ಒಪ್ಪಿದ್ದಾರೆ. ಅದು ಅವರ ಕಲಾವಿದರು, ದೊಡ್ಡ ಕಲಾವಿದರು ಒಬ್ಬರು ಹೇಳ್ತಾರೆ, ನಾವು ಮಾಡಿದ್ದು ನಾಲ್ಕಾನೆ ಕಲ್ತವರಿಗೆ ಅದು ಅರ್ಥ ಆಗಬೇಕಂತೆ, ವಿದ್ವಾಂಸರಿಗೆ ಅರ್ಥ ಆಗುತ್ತೆ ಬೇಡಿ, ಏನು ಗೊತ್ತಿಲ್ಲದವರು ನಾವು ಮುಟ್ಟಿದ್ರೆ ನಾವು ಕಲ್ತದ್ದು ಸಾರ್ಥಕ ಅಂತ. ಬಹುಶಃ ಇಲ್ಲಿ ಒಳ್ಳೆ ಮಾಡಿ ಕಲೀರಿ, ಒಳ್ಳೆ ಗುರುಗಳು ನಮಗೆ ಸಿಕ್ಕಿದ್ದಾರೆ ನಮ್ಮ ಪರಿಸರದಲ್ಲಿ. ಮತ್ತು ಇಲ್ಲಿಂದ ನಾವು ಯಾವತ್ತೂ ಇರುವುದಿಲ್ಲ, ಬಿಟ್ಟು ಹೋಗ್ತೇವೆ ಮುಂದಕ್ಕೆ ನಾವು ದೊಡ್ಡದಾದ ನಂತರ. ಆದರೆ ಇಲ್ಲಿ ಬಿಟ್ಟು ಹೋಗುವಾಗ ನಮ್ಮ ರಸವನ್ನು ಇಲ್ಲಿ ಬಿಟ್ಟು ಹೋಗ್ಬೇಕು, ನಮ್ಮ ನೆನಪನ್ನು ಬಿಟ್ಟು ಹೋಗಬೇಕು. ಗುರುಗಳು ಯಾವತ್ತೂ ನೆನಪು ಮಾಡ್ತಾ ಇರ್ತಾರೆ. ಅಂತಹ ಒಂದು ವಿದ್ಯಾರ್ಥಿಗಳಾಗಿ ನೀವೆಲ್ಲರೂ ಈ ಕ್ಲಾಸಿಂದ ಹೊರಡಬೇಕು. ಮತ್ತು ಇಲ್ಲೇ ಸಂಪರ್ಕದಲ್ಲಿ ಗುರು ಶಿಷ್ಯ ಸಂಪರ್ಕ ಯಾವುದು ಕಟ್ಟಾಗುವುದಿಲ್ಲ, ಅದು ಶಾಶ್ವತವಾಗಿ ಇರುವಂಥದ್ದೇ. ಇಂತಹ ಒಂದು ಕಲಾವಿದರು ಆಗಬೇಕು, ಹಾಗಲೇ ಗುರುಗಳು ಸಂತೋಷ ಪಡ್ತಾರೆ. ಹಾಗೆ ವಿಜಯ್ ಚೆನ್ನೈ ಕಾರ್ಯಕ್ರಮ ನೋಡಿದ ವೇದಿಕೆಯಲ್ಲಿ ಚೆನ್ನೈಗೆ ಹೋಗಿ ಅವರ ಗುರುಗಳು ಕೇಳಿದ್ರಂತೆ, ಅವರು ಲೈವ್ ನೋಡ್ತಿದ್ರು ಸರ್, ಪ್ರಮೋದಿಗೆ ಯಾರು ಕಲಿಸಿದ ಗುರುಗಳು ಅಂತ ಕೇಳಿದ್ರಂತೆ. ಅವ್ರು ಅಷ್ಟು ಮಧ್ಯೆಯಲ್ಲಿ ಲೈವ್ ನೋಡ್ತಿರುವಾಗ ಅವ್ರು ಹೇಳಿದ್ರಂತೆ, ಗುರು ನಾಟ್ಯಾಚಾರ್ಯ ಉಳ್ಳಾಳ್ಮೋ ಕುಮಾರ್ ಅಂತ, ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಅಂತ ಹೇಳಿದ್ರಂತೆ ಅಷ್ಟು ಮಂದಿಯಲ್ಲಿ. ಅದಕ್ಕೆ ಕಾರಣ ನನ್ನ ಗುರುಗಳು. ಯಾಕೆಂದರೆ ಅಷ್ಟು ದೊಡ್ಡ ಕಲಾವಿದರಲ್ಲಿ ಸಮರ್ಥವಾಗಿ ನಿಲ್ಲಿಸಿದ್ದು ಯಾಕೆ ಅಂತ ಕೇಳಿದ್ರೆ ಅದು ನನ್ನ ಗುರುಗಳು. ಆ ಮಾಡಲಿಕ್ಕೆ ನಾವು ಹೇಗೆ ಪ್ರದರ್ಶನ ಮಾಡಬೇಕು, ಹೇಗೆ ಆಡಿಯನ್ಸನ್ನು ಕ್ಯಾಚ್ ಮಾಡಬೇಕು, ಹೇಗೆ ನಾವು ನಿಲ್ಲಬೇಕು, ಅದೆಲ್ಲ ಹೇಳಿಕೊಟ್ಟವರು. ಅಭಿನಯ ಮತ್ತು ಅಭಿನಯದಲ್ಲಿ ನಾನು ಅಮ್ಮಕ್ಕನಿಂದ ಕಲ್ತಿದ್ದೇನೆ ತುಂಬ. ಹಾಗೆ ಅವನು ಹೇಳಿದ್ದಾನೆ, ಪ್ರಮೋದ್ ಐ ಆಮ್ ಯುವರ್ ಬಿಗ್ ಫ್ಯಾನ್ ನಾನು ಅಂತ. ನನ್ನ ಲೈಫ್ ಜರ್ನಿಯಲ್ಲಿ ನಿನ್ನಷ್ಟು ಅಂಥದ್ರಲ್ಲಿ ತುಂಬ ಹೋಗಲಿ. ಆದರೆ ಅವನಿಗೆ ಒಳ್ಳೆ ಮನಸ್ಸನ್ನು ನಾನು ಇವತ್ತು ನೆನಪಿಸ್ತಾನೆ. ಅಷ್ಟು ದೊಡ್ಡ ಕಲಾವಿದನಿಗೆ ಅಷ್ಟು ಒಳ್ಳೆ ಮನಸ್ಸುಂಟು. ನನಗೆ ಮೆಸೇಜ್ ಹಾಕಿದ್ರು, ವಾಯ್ಸ್ ಮೆಸೇಜ್ ಹಾಕಿದ್ರು, ಗುರುಗಳು ನಾನು ಕೇಳಿದ್ದೇನೆ ಅಂತೇಳಿ. ಅದಕ್ಕೆಲ್ಲ ಕಾರಣ ನನ್ನ ಗುರುಗಳು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇಲ್ಲದದ್ದು ಸುಲಭದ ಕೆಲಸ ಅಲ್ಲ. ಚೆನ್ನೈಯ ಹತ್ರೆಲ್ಲ ನಿಲ್ಲುವುದು ಅವರು ಬೆಂಕಿ ಆಗಿದ್ದಾರೆ. ಅಂಥದನ್ನು ರೆಡಿ ಮಾಡಲಿಕ್ಕೆ ನಮಗೆ ದೇವರು ಇಂಥ ಒಂದು ದೊಡ್ಡ ಗುರುಗಳನ್ನು ನಮಗೆ ಇಲ್ಲಿ ಸೌಭಾಗ್ಯವಾಗಿ ಕೊಟ್ಟಿದ್ದಾರೆ. ಇವರು ಕರಾವಳಿಯ ಭೀಷ್ಮ ಪಿತಾಮಹ. ಎಷ್ಟು ಹೇಳಿದ್ರು ಚಿಕ್ಕದೇ. ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿದ್ರೆ ಯಾವುದೋ ಪೂರ್ವಜನ್ಮದ ನಂಟು ಹಾಗೂ ಭಾಗ್ಯ ಇದ್ದ ಕಾರಣ ನಮಗೆ ಇಂತಹ ಗುರುಗಳು ಭಗವಂತ ಅನುಗ್ರಹಿಸಿದ್ದಾನೆ. ಮುಂದೆ ಕೂಡ ಮಕ್ಕಳೇ ನೀವು ಚೆನ್ನಾಗಿ ಕಲಿಯಿರಿ. ವಿದ್ಯೆ ಯಾವತ್ತೂ ನಮ್ಮ ಕೈ ಬಿಡಲು. ನಮ್ಮ ಲೈಫ್ ಹೇಗಿರ್ತದೆ ಅಂತ ಗೊತ್ತಿಲ್ಲ, ಲೈಫ್ ಜರ್ನಿ ಇವತ್ತು ಹೇಗಿರ್ತದೆ, ನಾಳೆ ಹೇಗಿರ್ತದೆ ಅಂತ ಗೊತ್ತಿಲ್ಲ. ನನ್ನ ಲೈಫ್ ನಾನು ಬರುವಾಗ ಹೇಳಿದ್ದೆ ಅಮ್ಮಕ್ಕನ ಹತ್ರ, ಮುಂದಕ್ಕೆ ಹೇಳುವರು. ನಾನು ಮುಗಿಯದಿಂದ ಬರುವಾಗ ನನ್ನಷ್ಟಕ್ಕೆ ನಾನು ಬರ್ತಿದ್ದೆ, ಹಿಂದಿಂದ ಬಂದು ಕಾರೊಂದು ಹೊಡೀತು ನನಗೆ. ಅದು ನಾನು ಎದುರಿನ ಕಾರಿಗೆ ಹೋಗಿ ರಟ್ಟಿದೆ. ಆದರೆ ದೇವರ ದಯದಿಂದ ಏನೋ ಒಂದು ಚೂರು ಕೂಡ ತಾಗಲಿಲ್ಲ, ಸ್ವಲ್ಪ ಫ್ಲಾಕ್ಚರ್ ಆಯ್ತಿಲ್ಲ ಅಷ್ಟೇ ಹೊರತು ಬೇರೆ ಏನಾಗಲಿಲ್ಲ. ಅದು ನನಗೆ ಗುದ್ದಿದವ ನನ್ನ ಸ್ಟೂಡೆಂಟ್. ಹಿಂದಿನ ಕಾರಲ್ಲಿ ನನ್ನ ಶಿಷ್ಯನಿದ್ದಾನೆ, ಹೊರಗೆ ಬಂದು ನಡುತ್ತಿದ್ದಾನೆ ಮತ್ತು ಅವನೇ ಕಾರಲ್ಲಿ ಹಾಕ್ಕೊಂಡು. ಅಂತ ಆದ ಕಾರಣ ನನಗೆ ಇಲ್ಲಿ ವರ್ಣವನ್ನು ಅರ್ಥ ಮಾಡಲಿಕ್ಕೆ ಆಗಲಿಲ್ಲ, ಕ್ಷಮಿಸಬೇಕು ಸರ್. ಮುಂದಕ್ಕೆ ನಾನು ಮಾಡ್ತೇನೆ, ಪ್ರಾಕ್ಟೀಸಿಗಿಳಿತೇನೆ. ಪ್ರಾಕ್ಟೀಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾ ನನ್ನ ಗುರುಗಳ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿಸ್ತಾ ಇಲ್ಲಿ ನನಗೆ ಆ ಭಾಗ್ಯವನ್ನು ಕೊಟ್ಟಿದ್ದೇನೆ. ನಾನು ದೊಡ್ಡ ಅದ್ಭುತ ಕಲಾವಿದಲ್ಲ, ದೊಡ್ಡ ಹಿಮ್ಮೇಳದೊಟ್ಟಿಗೆಲ್ಲ ಮಾಡಲಿಲ್ಲ. ನನ್ನ ಗುರುಗಳ ಹಿಮ್ಮೇಳದಲ್ಲಿ ಕಲಿತದ್ದು. ಆದರೆ ಭಗವಂತ ನನಗೆ ಅದನ್ನು ಕೊಟ್ಟಿದ್ದಾನೆ. ದೊಡ್ಡ ಕಲಾವಿದರು ಶ್ರೀಕಾಂತ್ ಸರ್ ಹತ್ರ ಅಂಥ ಅದ್ಭುತ ಕಲಾವಿದರ ಮುಂದೆ ನಾನು ಮಾಡುವಂಥ ಅವಕಾಶವನ್ನು ನಾನು ಖಂಡಿತ ನನ್ನ ನಂಬಿದ ಭಗವಂತ ಕೊಟ್ಟಿದ್ದಾನೆ. ಅಷ್ಟು ಸಾಕು, ನನಗೆ ಸಾರ್ಥಕ ಉಂಟು ನನ್ನ ಜೀವನ ಅಂತ ಹೇಳ್ತಾ ಗುರುಗಳಿಗೆ ಸಾಷ್ಟಾಂಗ ಪಡಮಾಡ್ತಾ ಎಲ್ಲ ಮರೆತು ಹೋಗಿದೆ. ಎಂತ ಮಾತನಾಡಿದೆ ಅಂತ ಗೊತ್ತಿಲ್ಲ, ಪುನಃ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಮಾತಾಡೋದಂದ್ರೆ ಈಗ ನಾನು ಮಾತಾಡಿ ಕಲ್ತಿದ್ದೇನೆ. ನಮಗೆ ಶಾಪ್ ಇದ್ದಾಗ ನಾನು ಮಾತನಾಡಲಿಕ್ಕೆ ಸ್ವಲ್ಪ ಕಲ್ತಿದ್ದೇನೆ ಹೇಳ್ತಾ ನನ್ನ ಗುರುಗಳಿಗೆ ಮುಂದಿನ ಮಾತನ್ನ ಧನ್ಯವಾದಗಳು ಸರ್.
ಈ ದಿನ ನಮ್ಮೆಲ್ಲರನ್ನೂ ರಂಜಿಸಿದ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರಿಗೆ ಗುರುಗಳಿಂದ ಗೌರವಾರ್ಪಣೆ. ಹೆಚ್ಚಾಗಿ ಇವತ್ತು ನೋಡಿದ್ದೀರಿ ನೀವು ಪ್ರಮೋದ್ ಮಾಡಿದಂಥ ನೃತ್ಯವನ್ನು. ಹಾಗೆಯೇ ನನ್ನ ಹಿರಿಯ ಶಿಷ್ಯರಾದ ಚಂದ್ರಶೇಖರ್ ನಾವಡ ಇದ್ದಾರೆ, ಮತ್ತು ಮೊದಲು ಕಲಿತು ಹೋದವರು ವಿಜಯ ಮಂಜೇಶ್ವರ್, ಒಂದು ರಂಗಪ್ರವೇಶ ಆಗಿದೆ, ಅವನು ಭಾರಿ ಚೆನ್ನಾಗಿ ಮಾಡ್ತಿದ್ದ. ಇನ್ನೊಬ್ಬ ಶ್ರೀನಾಥ್ ಬಾಳಿಗ ಅಂತ ಅವನು ಎ ಗ್ರೇಡ್ ಮಾಡ್ತಿದ್ದ, ಆದರೆ ನೃತ್ಯವನ್ನು ಬಿಟ್ಟ. ಇನ್ನು ಕೆಲವರು ಬಂದು ನನಗೆ ನೆನಪಿಗೆ ಬರ್ತಾ ಇಲ್ಲ. ನನಗೆ ಅಶ್ವಿನ್ ಬಾಳಿಗ ಅಂತ ಒಬ್ಬ ಇದ್ದ. ಅವರೆಲ್ಲ ಈಗ ಸ್ವಲ್ಪ ಉದ್ಯೋಗದಲ್ಲಿ ಹೋಗಿ ಸ್ವಲ್ಪ ಮೈ ಬಂದಿದೆ ಅವರಿಗೆ. ಆದರೂ ವಿಜಯ ಮಂಜೇಶ್ವರ್ ಅವನು ಬಿಡಲಿಲ್ಲ. ಅವನ ಮಗಳಿಗೆ ಒಂದು ವರ್ಷದವಳಿಗೆ ಇದ್ದಾಳೆ, ಅವಳಿಗೆ ತಯಾರು ಮಾಡ್ತಾ ಇದ್ದಾನೆ. ಮತ್ತು ಅವನಲ್ಲಿ ಕೂಡ ಬೆಂಗಳೂರಿನಲ್ಲಿ ಕೆಲವರು ಕಲೀಲಿಕ್ಕೆ ಬರ್ತಾರೆ. ಹಾಗೆ ಅವನು ಪರೀಕ್ಷೆಗೆ ಕೂತ್ಕೊಳಿಸುವ ಒಂದು ಇದರಲ್ಲಿ ಇದ್ದಾನೆ. ನನ್ನ ಹತ್ರ ಹೇಳಿದ, ನಾಳೆ ಇಲ್ಲಿ ಬರ್ತೇನೆ ಹೇಳಿದ್ದಾನೆ. ಇದೆಲ್ಲ ಯಾಕಂತ ಹೇಳಿದ್ರೆ, ಈ ನಾನು ಕಲಿತ ಸಮಯದಲ್ಲಿ ನಮ್ಮ ಗುರುಗಳು ಬಂದಿದ್ದಾಗ ಅವರಿಗೆ ನಾನು ತೋರಿಸ್ತಿದ್ದೆ, ಸರ್ ಏನಾದರೂ ತಪ್ಪಾಗಿದ್ರೆ ಹೇಳಬೇಕಂತ. ಚಂದ್ರಶೇಖರ ನಾವಡರಿಗಿದ್ದಾರೆ. ಆಗ ಏನೋ ಒಂದು ಕಲಿತು ಬಂದ ಸಮಯ, ನಮಗೆ ಹೆಚ್ಚು ಪರಿಚಯ ಇರುವುದಿಲ್ಲ. ಏನೋ ಒಂದು ಹೇಳಿದ್ದು ಸ್ವಲ್ಪ ಆಚೆ ಈಚೆ ಆಗಿದ್ದು, ಅದಕ್ಕೆ ನನಗೆ ಸ್ವಲ್ಪ ಜೋರು ಮಾಡಿದರು. ಬೇರೆ ಯಾರಾದರೆ ನನ್ನ ಶಿಷ್ಯರ ಎದುರಿನಲ್ಲಿ ನನ್ನ ಜೋರು ಮಾಡಿದ್ದಾರೆ ಅಂತ ಆಗ್ತದೆ. ಅದು ನನಗೆ ಆಶೀರ್ವಾದ, ಅನುಗ್ರಹ ಅಂತ ನಾನು ತಿಳ್ಕೊಂಡು, ಹಾಗೆ ಎಲ್ಲರಿಗೂ ಅದು ನನಗೆ ತುಂಬ ಪ್ರಯೋಜನ ಆಗಿದೆ. ಮತ್ತು ನನಗೆ ಅವರು ಏನೋ ಒಂದು ಅದು ಹೇಳಲಿಕ್ಕೆ ಬರೋದಿಲ್ಲ. ಅವರ ಆಶೀರ್ವಾದದಿಂದಲೇ ನಾನು ಈ ಕ್ಷೇತ್ರದಲ್ಲಿ ಬದುಕಿದೆ ಅನ್ನೋದು ನನ್ನ ನಂಬಿಕೆ. ಹಾಗೆ ಇವನು ಪ್ರಮೋದ್ ಉಳ್ಳಾಲ್ ಶಾರದಾ ಮಣಿ ಹತ್ರ ಕಲ್ತಿದ್ದ. ಆಗ ಒಂದು ದಿವಸ ಯಾರನ್ನು ಒಬ್ಬರನ್ನು ಕರೆದುಕೊಂಡು, ನನಗೆ ಪರಿಚಯ ಇಲ್ಲ, ಅವರು ಕರ್ಕೊಂಡು ಬಂದಿದ್ದಾಗ ನಾನು ಅಲ್ಲಿ ಸ್ವಲ್ಪ ಕಲ್ತಿದ್ದೇನೆ, ಜೂನಿಯರ್ ಮಠದಲ್ಲಿ ಕಲ್ತಿದ್ದೇನೆ ಅಂತ. ನಾನು ಅವಳಿಗೆ ಫೋನ್ ಮಾಡಿ ಕೇಳಿದೆ, ಏನು ಶಾರದಾ ಹೀಗೆ ಅಂತ, ಇಲ್ಲಿ ಬಂದಿದ್ದಾರೆ ಸರ್, ಅವನು ಒಳ್ಳೆ ಮಾಡ್ತಾನೆ, ನೀವು ಸರಿಯಾಗಿ ಹೇಳಿಕೊಡಿ ಅಂತ. ಅಂದಿನಿಂದ ಅವನು ಅದು ಹೇಳಬೇಕಾಗಿಲ್ಲ. ಯಾಕಂದರೆ ಭರತನಾಟ್ಯ ಹೇಗೆ ಇರಬೇಕೋ, ಹುಡುಗರು ಹೇಗೆ ಮಾಡಬೇಕು ಹಾಗೆ ಮಾಡ್ತಾ ಇದ್ದಾನೆ. ಅಲ್ಲದೆ ಕೆಲವರನ್ನು ತಯಾರು ಮಾಡಿದ್ದಾನೆ, ಶಿಷ್ಯರನ್ನು. ಈಗ ನನ್ನ ಶಿಷ್ಯಗಳು ರೇಷ್ಮಾ ನಿರ್ಮಲ ಅಂತ ಬಂದಿದ್ದಾರೆ ಈಗ ಇಲ್ಲಿ. ಅವರು ನನ್ನ ಹತ್ರ ಕಲಿತ ಆದ ಮೇಲೆ, ಮತ್ತೆ ವಿವಾಹ ಎಲ್ಲ ಆಗಿ ಮಕ್ಕಳೆಲ್ಲ ಆದಮೇಲೆ ಅವ್ರಿಗೆ ಬರಲಿಕ್ಕೆ ಅನಾನುಕೂಲ ಆಗಿದ್ದಾಗ ಇವರ ಹತ್ರ ಕಲಿತು ಅವಳು ವಿದ್ವತ್ ಎಲ್ಲ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಸ್ವಾತಿ ಅಂತ ಅವಳ ಮದುವೆಗೆ ನಾನು ಹೋಗಿದ್ದೆ. ನಾನು ಯಾವಾಗಲೂ ಟಿ ವಿಯಲ್ಲಿ ನೋಡ್ತಿರುವಾಗ ಇದೊಂದು ಹುಡುಗಿ ಯಾರು ಅಂತ ನನಗೆ ಅನಿಸ್ಕೊಳ್ತೆ. ಯಾಕಂದರೆ ನೈಜವಾಗಿ ಹೇಳಿಕೊಟ್ಟದ್ದನ್ನು ಚೆನ್ನಾಗಿ ಮಾಡುವಂಥ ಕೆಲವರು ಇವರು ಇದ್ದಾರಲ್ಲ ಅಂತ ನನಗೆ ಈ ಇಳಿಯ ವಯಸ್ಸಿನಲ್ಲಿ ಕೂಡ ತುಂಬ ಒಂದು ಸಂತೋಷ. ಏನಂದರೆ ನನ್ನ ಹೆಚ್ಚಿನ ಶಿಷ್ಯರು, ಹೆಚ್ಚಿನವರು ಚಂದ್ರಶೇಖರ ನಾವಡರಿಂದ ಹಿಡಿದದ್ದು, ಇನ್ನು ಕೆಲವು ಹೆಣ್ಣು ಮಕ್ಕಳಿಂದ ಹಿಡಿದದ್ದು ಎಲ್ಲರೂ ಇದನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂದರೆ, ಈಗಿನ ಆಕರ್ಷಣೆಗೆ ಸಿಲುಕಿ ಇದರಲ್ಲಿ ಸ್ವಲ್ಪ ಮಿಶ್ರಣ ಮಾಡಿದ ಹಾಗೆ ನನಗೆ ಅನಿಸ್ತದೆ. ಅದು ಸರಿಯಲ್ಲ. ನಮ್ಮದು ಚಿನ್ನಯ್ಯ ಬನ್ನಯ್ಯ ವಡಿವೇಲು ಶಿವಾನಂದ ಅವರು ತಯಾರು ಮಾಡಿದಂಥ ಈ ಒಂದು ರಂಗ ಪ್ರವೇಶಕ್ಕೆ ಬೇಕಾಗುವಂಥ ಈ ಐಟಮ್ಗಳನ್ನು ಅವರು ಮಾಡಿದ್ದು. ಅವರಿಂದ ಅವರ ವಂಶದಲ್ಲಿ ಹುಟ್ಟಿದವರೇ ನಮ್ಮ ಗುರುಗಳು ಮೀನಾಕ್ಷಿ ಸುಂದರಂ ಪಿಳ್ಳೆ ಅಂತ, ಅವರಲ್ಲಿ ಕಲಿತು ನಮ್ಮ ಗುರುಗಳು. ಹಾಗೆ ಆ ಒಂದು ಪರಂಪರೆ, ಜಗತ್ ಪ್ರಸಿದ್ಧವಾದ ಪರಂಪರೆ, ಅದನ್ನು ಉಳಿಸಿಕೊಂಡ್ರೆ, ಈಗ ಹೇಳಿದ ಹಾಗೆ ಯಾರ ಹತ್ರ ಕಲಿತದಂತ ಎರಡು ರೀತಿಯಲ್ಲಿ ಕೇಳ್ತಾರೆ. ಏನೋ ಕಳುಕು ಮಾಡಿದರೆ ಯಾತ ಕಲಿತದ್ದು ಅಂತ ದೀಪಸ್ಯ ರಸದಲ್ಲಿ ಕೇಳುವವರಿದ್ದಾರೆ. ಯಾರತ್ರ ಕಲ್ತಿದ್ದೀರ ಅಂತ ಗೌರವದಲ್ಲಿ ಕೇಳ್ತಾ ಇದ್ದಾರೆ. ಅದು ಇವರು ಚೆನ್ನಾಗಿ ಮಾಡಿದ್ದರಿಂದ ಅವರಿಗೂ ಒಳ್ಳೆಯದು, ನಮಗೂ ಒಂದು
ನಾವು ಒಳ್ಳೆಯ ಗುರುಗಳಲ್ಲಿ ಕಲ್ತಿದ್ರಲ್ಲಿ ವ್ಯವಸಾಯ ಮಾಡ್ತಿದ್ರೆ ನಮಗೂ ಒಂದರಲ್ಲಿ ಹೆಮ್ಮೆ ಆಗಿದ್ದರಿಂದ ತುಂಬ ಮಂದಿ ಈ ಇಳಿ ವಯಸ್ಸಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಇದ್ದಾರೆ. ಮತ್ತೆ ಒಂದು ಸಣ್ಣ ಸಣ್ಣ ಪುಟ್ಟ ತಾಯಿಗೆ ಮಕ್ಕಳಿಗೆ ಜಗಳ ಆಗುದು, ತಾಯಿ ಕೆಲವು ಸಲ ಹೊಡಿಲಿಕ್ಕೆ ಹೋಗುದು, ಹೊಡೆಯುವುದು ಉಂಟು. ನೀವು ಸತ್ತು ಹೋಗಂತ ಸತ್ತು ಹೋಗ್ಲಿಕ್ಕೆ ಹೇಳುವುದಲ್ಲ ಅಂತ ಚಿಲ್ಲರೆ, ಅದು ಇಲ್ಲಿ ಕೇಳಿ ಇಲ್ಲಿ ಬಿಡ್ಬೇಕಷ್ಟೇ. ನಾನು ಹಾಗೇನಿಲ್ಲ, ನಾನು ಯಾರು ಎಂತ ಹೇಳಿದರು ನಾನು ಚಿತ್ತಪ್ರಜ್ಞನಾಗಿದ್ದೇನೆ. ಮತ್ತೆ ಎಲ್ಲರಿಗೂ ನನ್ನ ಇದು ಏನಂದ್ರೆ ಈ ಒಂದು ಪರಂಪರೆ ಈಗ ತುಂಬಾ ಇದು ಶಾಸ್ತ್ರೀಯ ನೃತ್ಯ ಉಂಟು. ಅದರಲ್ಲಿ ಕನಕರೇಲೆ ಎಂಬವರು ಬಾಂಬೆಯಲ್ಲಿ ಇರುವುದವರು, ಅವರು ದಕ್ಷಿಣ ಭಾರತಕ್ಕೆ ಬಂದು ತುಂಬ ಕಲಿತಿದ್ದಾರೆ. ಅವರೊಂದು ಅಭಿನಯದ ವಿಷಯ ಒಂದು ಬುಕ್ಕಿನಲ್ಲಿ ಬರೆದಿದ್ದಾರೆ. ಹೇಗೆಂದರೆ ಭರತನಾಟ್ಯ, ಮೋಹಿನಿಯಾಟ್ಟಂ, ಕಥಕ್ಕಳಿ, ಇನ್ನೊಂದು ಇದರಲ್ಲಿ ಶೃಂಗಾರ ಹೇಗೆ ಅಂತ, ಶೃಂಗಾರ ಹೇಗಿರ್ಬೇಕಂತ. ಕಥಕ್ಕಳಿಯಲ್ಲಿ ಬರುವ ಶೃಂಗಾರ ನಾವು ಮಾಡಲಿಕ್ಕಿಲ್ಲ, ಕೂಚಿಪುಡಿಯಲ್ಲಿ ಬರುವ ಶೃಂಗಾರ ನಾವು ಮಾಡಲಿಕ್ಕಿಲ್ಲ, ಇದರದ್ದಾದೇ ಉಂಟು. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ, ಒಂದ್ಸಲ ಒಂದು ಇದು ಅಡವು ಸಂಕಿರಣ ಆಗಿತ್ತು. ಆ ಸಮಯದಲ್ಲಿ ಒಂದು ದೊಡ್ಡ ಬೆಂಗಳೂರಿನ ಸಭೆ ಆಗಿತ್ತು. ಆಗ ಒಂದು ವಿಷಯವನ್ನು ಒಮ್ಮೆ ಎಲ್ಲ ಕಲಿಬಹುದಾ ಅಂತಂದರೆ ಭರತನಾಟ್ಯ, ಕಥಕ್ಕಳಿ, ಕೂಚಿಪುಡಿಯಲ್ಲಿ ಒಮ್ಮೆ ಕಲಿಬಹುದಾ ಅಂತ ಒಂದು ನನಗೆ ಕೂಡ ಮಾತಾಡಲಿಕ್ಕಿತ್ತು. ನಾನು ಹೇಳಿದ್ದೇನೆ, ಭರತನಾಟ್ಯ ಕಲಿತರೆ ಬೇರೆ ಕಲಿಲಿಕ್ಕೆ ಆಗ್ತದೆ, ಬೇರೆ ಕಲಿಲಿಕ್ಕೆ, ಯಾಕಂದರೆ ಅದು ನಮ್ಮ ಶಾಸ್ತ್ರೀಯ ನೃತ್ಯ ತಾಯಿ ಆಗ್ತದೆ, ಆದ್ದರಿಂದ ಅದು ಮಾಡ್ಬೋದು ಅಂತ. ಇನ್ನೊಬ್ಬರು ಹೇಳಿದ್ರು, ನಾನು ಅಲ್ಲಿ ಕಲಿತಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಗುರುಗಳು ಹೇಳಿದ್ರು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ. ಅಷ್ಟೊತ್ತಿಗೆ ನಾನು ಒಂದು ಅಭಿನಯ ಮಾಡುವಾಗ ಭರತನಾಟ್ಯದ ಶೃಂಗಾರ, ಇನ್ನೊಂದರದ್ದು ಆ ರಸ, ಇನ್ನೊಂದರದ್ದು ಈ ರಸ ಅಂತ ಹೇಳಿದ ಕೂಡಲೇ ಕೆಲವು ಪ್ರಾಯದ ಹೆಣ್ಮಕ್ಳು ಕಲಿತವ್ರು ಬಂದವರು ಎದುರಿನಲ್ಲಿ ಕೇಳಿದರು ಸ್ಟೇಜಿನ ಮುಂದೆ, ಯಾಕೆ ಮೇಡಮ್ ನೀವು ಹಾಗೆ ಹೇಳ್ತಾ ಇದ್ದೀರಾ, ಶೃಂಗಾರ ಮಾತ್ರ ಭರತನಾಟ್ಯದಲ್ಲಿ ಎಲ್ಲದಲ್ಲಿ ಉಂಟು, ನೀವು ಅದನ್ನು ಹಿಂದೆ ತೆಗಿಬೇಕಂತ ತುಂಬ ಇದು ಮಾಡಿ. ಭರತನಾಟ್ಯದಲ್ಲಿ ಎಲ್ಲ ಉಂಟಾದ್ರೆ ಹಾಗೆ ಇರ್ಬೇಕಂತ. ಅದು ನಾನು ಯಾಕೆ ಹೇಳ್ತೇನೆ ಅಂದರೆ, ಹೆಚ್ಚಿನ ನನ್ನ ಶಿಷ್ಯರು ಹಾಗೆ ಅದನ್ನು ನಮ್ಮ ಈ ಕ್ರಮವನ್ನು ಅನುಸರಿಸಿಕೊಂಡು ಬರ್ತಾರೆ. ಆದ್ದರಿಂದ ಇದು ನಾನು ಮಕ್ಕಳಿಗೆ ಹೇಳುವುದಲ್ಲ, ಸ್ವಲ್ಪ ದೊಡ್ಡವರಿಗೆ. ಆದ್ದರಿಂದ ಇದು ಪವಿತ್ರವಾದಂತಹ ಒಂದು ವಿದ್ಯೆ ನಮಗೆ ಹಿರಿಯರು ಕೊಟ್ಟಿದ್ದಾರೆ, ಅದನ್ನು ಉಳಿಸಿಕೊಳ್ಬೇಕು. ಇನ್ನೊಂದು ಶೋಭಕ್ಕ, ಇವರ ಮಗಳನ್ನು ನಾನು ಜಪ್ಪಿನಲ್ಲಿ ಕ್ಲಾಸ್ ಮಾಡ್ತಿರುವಾಗ ಅಲ್ಲಿ ಕರೆಸಿದ್ರು. ಒಂದು ಅವಳು ಕಲಿತು ಅರಂಗೇಟ್ರ ಮೇಲಾಗಿ ಈಗ ಹೊರದೇಶದಲ್ಲಿದ್ದಾಳೆ. ಆದರೂ ಆಗ ಇದ್ದ ಹಾಗೆ ಈಗ ಪ್ರಮೋದ್ ಹೇಳಿದ ಸರಿಯಲ್ಲ, ಹಾಗಿದ್ದ ಹಾಗೆ ಎಲ್ಲರೂ ಹಾಗಿದ್ದಾರೆ. ಒಂದು ವಿಷಯ ನಾನು ಹೇಳಬೇಕು, ಯಾಕಂದರೆ ಪ್ರಮೋದ್ ಹೇಳಿದ ಹಾಗೆ ಅವರು ಆಸ್ಟ್ರೇಲಿಯಾದಲ್ಲಿ ಎಲ್ಲಿದ್ದರು, ಕೆನಡಾದಲ್ಲಿರುವಾಗ ಒಂದು ದೇವಸ್ಥಾನ ಇತ್ತಂತೆ. ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ಪೂಜೆ ಭಟ್ರ ಗುರುತಾಯಿತು. ಆಗ ನಾನು ನೃತ್ಯ ಮಾಡಿದ್ದೇನೆ. ಹಾಗೇನು ದೇವಸ್ಥಾನದಲ್ಲಿ ಒಂದು ಮಾಡುವ ಅಂತ ಹೇಳೋಕ್ಕೆ ಮಾಡಿದೆ, CD ಇಟ್ಟು. ಆಗ ಅದು ಅಲ್ಲಿ ಒಬ್ಬರು ದೊಡ್ಡ ಗುರುಗಳಿದ್ದಾರೆ, ಹೌದು, ಒಳ್ಳೆ ಕಲಿತವರು. ಹಾಗೆ ಅವರು ಕೇಳಿದ್ರೆ ನೀವು ಎಲ್ಲಿ ಕಲಿತದ್ದು, ಹಾಗೆ ಹೀಗೆ. ನಮ್ಗೆ ಈಗ ಬೇರೆ ಇದ್ರೆಲ್ಲ ಎಲ್ಲ ಶಾಸ್ತ್ರೀಯ ಸ್ವಲ್ಪ ನಾವು ಕಲಿಬೇಕು, ನಮಗೆ ಗೊತ್ತಿರ್ತದೆ ಒಳ್ಳೇದು ಕೆಟ್ಟದ್ದು ಅಂತ. ಹಾಗೆ ಬಂದವರು ಮಂಗಳೂರಿಗೆ ಬಂದಾಗ ನಿಮ್ಮ ಹುಡುಗರನ್ನು ನೋಡ್ಬೇಕಂತ ಹೇಳಿದ್ದಾರೆ. ಆಗ ಇವಳಿಗೆ ಬರಲಿ, ಇವರ ಮಗಳಿಗೆ ಬರಲಿಕ್ಕೆ ಆಗಲಿಲ್ಲ. ಅವರು ಬಂದವರು ಇಲ್ಲಿ ಬಂದರು, ಒಂದು ಮೇಲೆ ಬಂದು ತುಂಬ ನೋಡಿ ನನಗೆ ಒಂದು 10,000 ರೂಪಾಯಿಯನ್ನು ಕೊಟ್ಟು ನಿಮ್ಮ ನಾಟ್ಯ ಇದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಅವರು ಹೋಗಿದ್ದಾರೆ. ನಾನು ಯಾಕೆಂದರೆ ಒಳ್ಳೆಯದಕ್ಕೆ ಎಲ್ಲಿಯೂ ಬೆಲೆ ಉಂಟು. ಅದರಿಂದ ಈ ಆಧುನಿಕತೆಯ ಇದಕ್ಕೆ ಮರಳು ಮಾಡಿ ಅದಕ್ಕೆ ನಮ್ಮದಕ್ಕೆ ಸೇರಿಸಿಕೊಳ್ಬೇಡಿ ಅಂತ ಹೇಳಲಿಕ್ಕೆ. ಮತ್ತು ಪ್ರಮೋದ ಕರ್ತಿದವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಈ ಪರಂಪರೆಯನ್ನು ನಾವು ಉಳಿಸಿಕೊಂಡಿದ್ದೇವೆ. ಇದು ನನ್ನ ಈ ಇಳಿ ವಯಸ್ಸಿನಲ್ಲಿ ನನಗೆ ನೋಡಿ ಸಂತೋಷ ಪಡುವಂತಹ ಒಂದು ಇದು ಭಗವಂತ ಕರುಣಿಸಿದ್ದಾನೆ. ಹಾಗೆ ತುಂಬ ಮನಸ್ಸಿನಿಂದ ನನಗೇನು ಬೇಜಾರು, ಯಾರಲ್ಲಿ ಇಲ್ಲ, ಒಳ್ಳೆಯದಾಗಬೇಕು. ಮತ್ತು ಸ್ವಲ್ಪ ಏನಾದರೂ ಮಾಡಿದ್ರೆ ಮನಸ್ಸಿಗೆ ಬೇಜಾರು, ಆಗ ಏನಾದರೂ ಹೇಳೋದು ಸತ್ಯವಾಗಿ ನಮ್ಮ ಗುರುಗಳು ಹೇಳಿದ ಹಾಗೆ ಏನಾದರೂ ಹೇಳೋದುಂಟು. ಹಾಗಾಗಿ ನಾನು ತುಂಬ ಸಂತೋಷ ಆಗಿದೆ. ಹೆಚ್ಚಿನವರೆಲ್ಲ ಒಳ್ಳೆಯದರಲ್ಲಿ ಇದ್ದೇವೆ. ಅತಿಥಿಯಾಗಿ ಬಂದವರು ನಮ್ಮವರೇ ಆಗಿರುವಂತಹ ಶೋಭಾ ಬೋಳ, ನಾನು ಅವರನ್ನು ಶೋಭಕ್ಕ ಅಂತ ಕರೆದು, ನಾವಿಬ್ಬರು ಸಾಧಾರಣ ಹತ್ರ ಇದ್ದೇವೆ ಏಜಲ್ಲಿ. ತುಂಬ ಆತ್ಮೀಯತೆ. ಅವರ ಮಗಳು ಅದೇ ಅಪ್ಪನ ಹತ್ರ ಕಲಿತ ಮೇಲೆ ಅಪ್ಪ ಮಂಗಳದೇವಿಗೆ ಹೋಗೋದು ನಿಲ್ಲಿಸಿದಾಗ ನಾನು ಅವಳಿಗೆ ಪಾಠ ಮಾಡ್ತಾ ಇದ್ದೆ.
ಅಂದಿನಿಂದ ಅಪ್ಪ ಯಾವಾಗ ಅವಳಿಗೆ ಕ್ಲಾಸ್ ಶುರು ಮಾಡಿದ್ದಾರೆ ಅಂದಿನಿಂದ ಇಂದಿನವರೆಗೆ ಅವರು ಅದೇ ಥರ ಇದ್ದಾರೆ, ಅದೇ ಪ್ರೀತಿ. ಮತ್ತೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಈಗ ಸ್ವಲ್ಪ ಒಂದು ನಮ್ಗೆ ಇರ್ತದಲ್ಲ, ಸ್ವಲ್ಪ ಏಜ್ ಆಗಿದೆ, ಇಲ್ಲಿಗೆ ಸ್ವಲ್ಪ ಕಷ್ಟ ಆಗೋದು, ಆ ಥರ ಒಂದು ಸಣ್ಣ ಸಮಸ್ಯೆಯಿಂದಾಗಿ ಅವ್ರು ಹೆಚ್ಚಾಗಿ ಬರ್ತಾ ಇಲ್ಲ. ಅದು ಅಲ್ಲದೆ ಅವರು ಈಗ ಮಗಳು ಅಮೆರಿಕದಲ್ಲಿ ಇದ್ದ ಕಾರಣ 6 ತಿಂಗಳಲ್ಲಿ ಇರ್ತಾರೆ, 6 ತಿಂಗಳಲ್ಲಿ ಇರ್ತಾರೆ. ಆ ಟೈಮಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಇಲ್ಲದಿದ್ದರೆ ನನ್ನೆಲ್ಲ ಕಾರ್ಯಕ್ರಮಕ್ಕೆ ಶೋಭಕ್ಕ ಬಂದು ಮಕ್ಕಳಿಗೆಲ್ಲ ತಲೆ ಕಟ್ಟೋದು ಮುಂತಾದ ಸಹಾಯ ಎಲ್ಲ ಮಾಡ್ತಾ ಇದ್ರು. ಮತ್ತೆ ನಮ್ಮ ಸಂಬಂಧಿಕರಾಗೇ ಇದ್ದಾರೆ, ದೂರದಲ್ಲಿ ಒಂದು ಸಂಬಂಧ ಉಂಟು ನಮಗೆ. ನಾನು ಇಲ್ಲಿಯ ಕಾರ್ಯಕ್ರಮಕ್ಕೆ ಹೇಳುವಾಗ ಫಸ್ಟ್ ಹೇಳಿದವರು, ಅಮ್ಮಕ್ಕ ನಾನು ಮಾತಾಡೋದಿಲ್ಲ, ಪ್ಲೀಸ್ ನನಗೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾನು ಹೇಳಿದೆ ಮನೆಯ ಕಾರ್ಯಕ್ರಮ ಶೋಭಕ್ಕ, ಏನಾಗೋದಿಲ್ಲ, ನಿಮ್ಮ ಮನಸ್ಸಲ್ಲಿ ಎಂತ ಉಂಟು ಹೇಳಿ ಅಂತ. ಒಪ್ಪಲೇ ಇಲ್ಲ ಅವ್ರು. ಇವತ್ತು ಸಹ ಅಲ್ಲಿ ಕೂತಾಗ ಸಹ ಒಂದೇ ಹೇಳಿದ್ದು, ನನ್ನಿಂದ ಸಾಧ್ಯವೇ ಇಲ್ಲ ಮಾತಾಡಲಿಕ್ಕೆ, ನನಗೆ ಎಲ್ಲರೂ ನಾವು ಹುಡ್ರು ಬಂದು ಎಲ್ಲರೂ ನೋಡೋಕೆ ಹೆದರಿಕೆ ಆಗ್ತದೆ ನನಗೆ ಅಂತೇಳಿ. ಆದರೆ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆದರೆ ಅವ್ರಿಗೆ ಇನ್ನೂ ಹೇಳಲಿಕ್ಕೆ ಅಂತಂದು ಏನು ನೆನಪು ಬರಲಿಲ್ಲ ಅಂತ ಹೇಳಿದರು. ಇವತ್ತು ಅವರ ಮಗಳನ್ನು ನಾನು ನಿಜವಾಗ್ಲೂ ನೆನಪು ಮಾಡಲೇಬೇಕು. ಪ್ರಮೋದ್ ಆಗ ಹೇಳಿದಾಗೆ ಅವರದೊಂದು ಗ್ರೂಪ್ ಇತ್ತು, ತುಂಬ ಒಳ್ಳೆಯ ಗ್ರೂಪ್ ಅವರದ್ದು. 6 ಜನ, ತುಂಬ ಕಡೆ ನಾವು ಬೆಂಗಳೂರು, ಗೋವಾ, ಬಾಂಬೆ ತುಂಬ ಕಡೆ ಮಾಡಿದ್ದೇವೆ ಕಾರ್ಯಕ್ರಮ. 6 ಜನರೇ 2 ಗಂಟೆ ಕಾರ್ಯಕ್ರಮ ನೀಡ್ತಾ ಇದ್ರು, ಬಹಳ ಚೆನ್ನಾಗಿ ಮಾಡ್ತಿದ್ರು. ಆಗ ಆ ಮಕ್ಕಳಲ್ಲಿ ಕೆಲವರೀಗ ಗುರುಗಳಾಗಿದ್ದಾರೆ, ಕೆಲವರು ನೃತ್ಯದಲ್ಲಿ ಆಸಕ್ತಿ ಇದ್ದು ಬರ್ತಾ ಇದ್ದಾರೆ. ಕವಿತಾ ಎಲ್ಲ, ಮೋನಿಶಾ ಅಂತೂ ತುಂಬ ತುಂಬ ವಿನಯವಂತೆ, ಅವಳಿಗೆ ತುಂಬ ಆಸಕ್ತಿ ಇದೆ. ಅವಳು M.Pharma ಮಾಡುವಾಗ ಕೆನಡಾದಲ್ಲಿ ಇದ್ಲು, ಅಲ್ಲಿ ಒಬ್ರು ಗುರುಗಳ ಹತ್ರ ಅಲ್ಲಿ ಪಾಠ ಮಾಡ್ತಾ ಇದ್ಲು. ಮತ್ತೆ ಮದುವೆಯಾಗಿ ಅಮೆರಿಕಕ್ಕೆ ಹೋದ್ಲು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದು ನನಗೆ ಬಹಳ ಸಂತೋಷ ಆಯಿತು. ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಇವತ್ತಿನ ಕೇಂದ್ರ ಬಿಂದು ಪ್ರಮೋದ್ ಹತ್ರ ನಾನು ಫೆಬ್ರವರಿ ಮೋಸ್ಟ್ಲಿ ಹೌದು ಅವನು ಹೇಳಿದ್ದ ನನಗೊಮ್ಮೆ ಮಾಡಬೇಕು ಅಂತೇಳಿ. ಓಕೆ ನೀನು ಏಪ್ರಿಲಲ್ಲಿ ಮಾಡು ಹೇಳಿದ್ದೆ. ಯಾಕಂತ ಹೇಳಿದರೆ ಇನ್ನೊಂದು ಮೇಯಲ್ಲಿ ಒಬ್ಬರು ನಮ್ಮ ಸ್ಟೂಡೆಂಟ್ ಒಬ್ಬರು ನಾಟ್ಯನಿಕೇತನದ್ದು ಬೆಳಗಾವಲ್ಲಿದ್ದಾರೆ, ಅವ್ರು ಮಾಡ್ತೇನೆ ಹೇಳಿದ್ದಾರೆ. ಪ್ರಮೋದ್ ಏನು ಮಾಡಿದ್ದಾನೆ, ಒಂದು ವಾರದ ಹಿಂದೆ 3-4 ದಿವಸದ ಹಿಂದೆ, ಅಕ್ಕ ನನಗೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ನನಗೆ ಒಮ್ಮೆಲೆ ತಲೆ ಬಿಸಿ ಆಯಿತು. ಸಡನ್ನಾಗಿ ನಾನು ಯಾರನ್ನು ಹೇಳೋದು ಅಂತ. ಅಂದರೆ ಅವನಿಗೆ ಅದೇನೋ ಸಣ್ಣ ಒಂದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಮೈ ಕೈ ನೋವು ಉಂಟಕ್ಕ, ಸಾಧ್ಯ ಇಲ್ಲ ನನಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ನಾನು ಹೇಳಿದೆ ತೊಂದರೆ ಇಲ್ಲ ಪ್ರಮೋದ್, ನಿನಗೆ ಎಷ್ಟಾಗ್ತದೆ ಅಷ್ಟು ಮಾಡು ಅಂತೇಳಿ. ಅದರಿಂದ ಇನ್ವಿಟೇಷನ್ ಕೂಡ ಲೇಟ್ ಆಯಿತು ಸ್ವಲ್ಪ. ಅವನು ಹೇಳಿದ ಲಾಸ್ಟಿಗೆ, ಅಂದರೆ ನನ್ನ ತಂದೆಗೆ ವರ್ಣ ಅಂತ ಹೇಳಿದರೆ ತುಂಬ ಇಷ್ಟ, ಸ್ವಲ್ಪ ಕಷ್ಟ ಉಂಟು ಮಾಡಲಿಕ್ಕೆ. ಅವನು ತುಂಬ ಚೆನ್ನಾಗಿ ನೃತ್ಯ ಭಾಗ ಕೂಡ ಮಾಡ್ತಾನೆ, ಅಭಿನಯ ಮಾಡ್ತಾನೆ. ನನಗೂ ಆಸೆ ಇತ್ತು ವರ್ಣ ಮಾಡಬೇಕು ಅಂತೇಳಿ. ಬಟ್ ಅವನಿಗೆ ಅದೇ ಸಣ್ಣ ಒಂದು ಸಮಸ್ಯೆಯಿಂದಾಗಿ ನನ್ನ ಹತ್ರ ನಿನ್ನೆ ಹೇಳಿದ, ನಾನು ಹೆಚ್ಚು ಮಾಡೋದಿಲ್ಲ ಅಂತೇಳಿ. ತೊಂದರೆ ಇಲ್ಲ, ನಿನಗೆ ಎಷ್ಟಾಗ್ತದೆ ಅಷ್ಟು ಮಾಡು ಅಂತ ಹೇಳಿದೆ. ಈ ಚಿಕ್ಕದಾದರೂ ಸಹ ಅಷ್ಟು ನೀಟಾಗಿ ಚೆನ್ನಾಗಿ ಮಾಡಿದ್ದಾನೆ ಪ್ರಮೋದ್. ನಮ್ಮ ತಂದೆಗೆ ಬಹಳ ಸಂತೋಷ ಆಯಿತು. ಅಷ್ಟು ಗಂಡು ಮಕ್ಕಳು ಎಲ್ಲಿ ತಯಾರಾಗಿರ್ಲಿಕ್ಕಿಲ್ಲ, ಈಗ ಇದ್ದಾರೆ. ಆ ಕಾಲದಲ್ಲಿ ನನಗೆ ಈಗಲೂ ನೆನಪಿದೆ, ಪ್ರಮೋದ್ ಕ್ಲಾಸಿಗೆ ಬರುವಾಗ ಅವರು ಮತ್ತೆ ಐಟಮ್ ಕಲಿಸುತ್ತಿದ್ದುದೇ ಒಂದು ಕೆಲಸ ಅವರಿಗೆ. ಆ ಥರ ಪಕ್ಕ ಮನೆಗೆ ಖುಷಿ ಆದರೆ ಸಾಕು, ನನಗೂ ಖುಷಿಯೇ. ಅದೇ ಥರ ನನ್ನ ಮಕ್ಕಳೆಲ್ಲ ನೋಡಿ ಸಂತೋಷ ಪಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ. ಅಪ್ಪಲ್ಲಿ ನಡೆಸ್ತಿರುವಂತಹ ಚಂದ್ರಶೇಖರ ನಾವಡ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಿರ್ಮಲ್ ಮತ್ತು ರೇಷ್ಮಾ ಬಂದಿದ್ದಾರೆ. ರೇಷ್ಮಾ ಕೂಡ ಮುಡಿಪು ಆ ಕಡೆ ಆ ಕಡೆ ಅಲ್ವಾ, ನೃತ್ಯ ತರಗತಿ ನಡೆಸ್ತಾ ಇದ್ದಾರೆ. ಒಳ್ಳೆಯ ಕಲಾವಿದೆ, ಮಕ್ಕಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಅವಳ ಮಗ ಕೂಡ ಒಳ್ಳೆಯ ಕಲಾವಿದನಾಗಿದ್ದಾನೆ, ಬಂದಿದ್ದಾನೆ. ಇನ್ನು ಸ್ವಾತಿ ಭಟ್, ನನಗೆ ರೇಷ್ಮಾದ್ರೆ ಇಲ್ಲಿ ಕಲ್ತಿದ್ದಾಳೆ. ಸ್ವಾತಿ ಭಟ್ ನಾನು ಚಿಕ್ಕದಿಂದ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ಲು. ಈಗಲೂ ಅದು ಪ್ರಮೋದ್ನ ಪ್ರಥಮ ಸ್ಟೂಡೆಂಟ್ ಅಲ್ಲ ಅವಳು, ಹೌದು, ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು ಚಿಕ್ಕದಿಂದ. ಈಗ ದೊಡ್ಡ ಕಲಾವಿದೆಯಾಗಿ ತನ್ನದೇ ಆದ ಒಂದು ನೃತ್ಯ ತರಗತಿಯನ್ನು ಅಸೈಗುಳೆ ಆ ಕಡೆ ನಡೆಸ್ತಾ ಇದ್ದಾಳೆ. ನಿಮ್ಗಿಬ್ಬರಿಗೂ ಕೂಡ, ರೇಷ್ಮಾ, ನಿರ್ಮಲ್, ನಿಮ್ಗೆಲ್ರಿಗೂ ಕೂಡ, ಹಾಗೂ ಶಿಷ್ಯ ಯಾರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ನಾಟ್ಯ ನಿಕೇತನದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ನನ್ನೆಲ್ಲ ಪೋಷಕರಿಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಬಂದು ನೃತ್ಯ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ತಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದೀರಾ. ನಿಮಗೂ ಹಾಗೂ ನನ್ನೆಲ್ಲ ಪುಟಾಣಿಗಳಿಗೆ, ಮಕ್ಕಳಿಗೆ ಹಾಗೂ ಹಿರಿಯ ಶಿಷ್ಯರಿಗೆ ಎಲ್ಲರಿಗೆ ಕೂಡ ನಾಟ್ಯ ನಿಕೇತನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನ ಆತ್ಮೀಯ ಗೆಳತಿಯರೆ, ನಾನು ಪ್ರತಿ ಸಲ ಹೇಳುವುದಿಲ್ಲ, ಪ್ರತಿ ಒಂದು ಕಾರ್ಯಕ್ರಮಕ್ಕೆ
ಇಲ್ಲಿ ಬಂದು ನನ್ನ ಬಾಲ್ಯದ ಗೆಳತಿ, ನೃತ್ಯ ಕಲಾವಿದೆ ಅಲ್ಲ, ಬ್ಯಾಂಕಲ್ಲಿ ಉದ್ಯೋಗಿ ಆಗಿದ್ಲು. ಪ್ರತಿ ಕಾರ್ಯಕ್ರಮಕ್ಕೆ ಬರ್ತಾಳೆ. ಅವಳಿಗೆ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಇವತ್ತು ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರ ಪುತ್ರ ಹಾಗೂ ಸೊಸೆ ಬಂದಿದ್ದಾರೆ. ಯಾಕೆ ಇವತ್ತು ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು, ವಿಶ್ವ ನೃತ್ಯ ದಿನಾಚರಣೆಯ ದಿವಸವೇ. ಇವತ್ತಿನ ಒಂದು ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಬ್ಬರು. ಅವರಿಗೆ ಕೂಡ ಮದುವೆಯ ದಿನದ ಶುಭಾಶಯವನ್ನು ಹೇಳುತ್ತಾ, ಮತ್ತೆ ಇವತ್ತು ಮಕ್ಕಳಿಗೆ ಇದು ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಹಕರಿಸಿದ ಎಲ್ಲರಿಗೂ ಕೂಡ ನಮ್ಮ ನಾಟ್ಯ ನಿಕೇತನದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕೂ ಕೂಡ ಇದೇ ರೀತಿ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ತಮ್ಮೆಲ್ಲರಲ್ಲಿ ಕೇಳುತ್ತಾ ಶುಭರಾತ್ರಿ, ನಮಸ್ಕಾರ ಮಾಡಿದ್ದಾಳೆ. ವಂದನೆ ಅಂತಲ್ಲ, ನನಗೆ ಖುಷಿ ಆಯ್ತು ಅದಿತಿ ಹೀಗೆ ಮುಂದುವರಿಸು ಅಂತ ಹೇಳುತ್ತಾ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ